ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನು ಕಾಯಿ ಬರ್ಫಿ ಮಾಡ್ತಾ ಇದ್ದೇನೆ. 1 ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೇನೆ. ಪುಡಿ ಮಾಡ್ಕೊಳ್ತೇನೆ ಇದರಲ್ಲಿ ಮಿಕ್ಸಿಯಲ್ಲಿ. ಮತ್ತು 1/4 ಕಪ್ಪಿನಷ್ಟು ಬೆಲ್ಲ, ಇದನ್ನು ಪುಡಿ ಮಾಡ್ಕೊಂಡಿದ್ದೇನೆ. ಮತ್ತು ಸ್ವಲ್ಪನೇ ಇದು ಏಲಕ್ಕಿ, ಅದನ್ನು ಹಾಕ್ಕೊಂಡು ಈಗ ಮಾಡುವ. ಈಗ ಬಣಲೆ ಬಿಸಿಯಾಗಿದೆ. ಈಗ ಕಾಯಿ ತುರಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಳ್ತೇನೆ. ಈಗ ಬೆಲ್ಲ ಹಾಕ್ಕೊಳ್ತೇನೆ. ಬೆಲ್ಲ ಹಾಕ್ಕೊಂಡು ಹಾಲನ್ನು ಹಾಕ್ಕೊಳ್ತೇನೆ 3/4 ಕಪ್ಪು. ಇದು ಈಗ ಗಟ್ಟಿ ಆಗಬೇಕಲ್ಲ, ಹಾಗೆ ಇದು ಸ್ವಲ್ಪ ನಿಧಾನ ಉರಿಯಲ್ಲಿಟ್ಟು ನಾವು ಕುದಿಸ್ಕೊಳ್ಳೋಣ. ನಿಧಾನ ಉರಿಯಲ್ಲಿ ಕುದೀಲಿ, ನಿಧಾನಕ್ಕಾಗಬೇಕು. ನೋಡಿ, ಇದು ದಪ್ಪ ಆಗಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತೇನೆ. ಇನ್ನೂ ಕೂಡ ಗಟ್ಟಿ ಆಗಬೇಕು, ಅದು ಸಣ್ಣ ಉರಿಯಲ್ಲೇ ಗಟ್ಟಿ ಆಗಬೇಕು. ಹಾಗೆ ಇದಕ್ಕೆ ತುಪ್ಪ ಹಾಕುವ ಅವಶ್ಯಕತೆ ಇಲ್ಲ, ಅದರ ಟೇಸ್ಟಿಗೆ ಚೂರು ಹಾಕ್ತೀನಿ ನಾನು. ನೋಡಿ, ಈಗ ಇದು ಆಗಿದೆ, ನಿಮಗೆ ಗೊತ್ತಾಗ್ತದಲ್ಲ ನೋಡುವಾಗ, ಅಂದರೆ ತಳ ಬಿಟ್ಟಿದೆ ಇದು, ಹಾಗಾಗಿ ಇದಾಗಿದೆ. ಇದಕ್ಕೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು, ನಾನು ಹಾಕ್ಕೊಳ್ತಿಲ್ಲ. ಮತ್ತು ನಿಮಗೆ ಕಲ್ಲರ್ ಬೇಕಾದರೆ ಕಲ್ಲರ್ ಸ್ವಲ್ಪ ಯೂಸ್ ಮಾಡ್ಬೋದು, ಯಾವ ಕಲ್ಲರ್ ಬೇಕಾದ್ದು, ಕೆಂಪು ಅಥವಾ ಹಳದಿ, ಅಲ್ಲಾದರೆ ಕೇಸರಿ ಹಾಕೋದಾದರೆ ಹಾಗೆ. ಇಲ್ಲದಿದ್ದರೆ ಅದು ಬೇಡ ಅಂತಿದ್ರೆ, ವೈಟ್ ಬೇಕು ಅಂತಿದ್ದರೆ ಬೆಲ್ಲ ಹಾಕದೆ ಸಕ್ಕರೆನೇ ಹಾಕ್ಕೊಳ್ಬೋದು. ಹಾಗೆ ಎಷ್ಟು ಥರ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನೇ ನಾವು. ಈಗ ನೋಡಿ, ಇದಾಗಿದೆ ಇದು. ನಾನು ತುಪ್ಪ ಸವರಿಟ್ಟ ಪ್ಲೇಟಿಗೆ ಹಾಕ್ಕೊಳ್ತೇನೆ. ಇದೊಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬೇಕಿದು. ಇದನ್ನು ಸ್ವಲ್ಪ ಹರಡುವ, ಹೀಗೆ ಸ್ವಲ್ಪ ಎಷ್ಟು ತೆಳು ಬೇಕಷ್ಟು ತೆಳು ಮಾಡಿಕೊಳ್ಳುವ. ತುಂಬಾ ದಪ್ಪ ಬೇಡಲ್ಲ, ಅದಕ್ಕೆ ನಾವು ಹೀಗೆ ಕಟ್ ಮಾಡಿಕೊಳ್ಳೋಣ. ಕಾಯಿ ಬರ್ಫಿ ಅಂದರೆ ಕೋಕೋನಟ್ ಬರ್ಫಿ ನೋಡಿದ್ರಲ್ಲ, ಮಾಡೋದು ಮೆಥಡ್ ಎಲ್ಲ ತೋರಿಸಿದೆಲ್ಲ, ಹಾಗೆ ನೋಡಿ ಚೆನ್ನಾಗಿ ಬಂದಿದೆ. ಇದು ಸಾಧಾರಣ 3/4 ಗಂಟೆ ಹೊತ್ತು ನಾವು ಅದನ್ನು ಬಿಡಬೇಕಾಗ್ತದೆ. ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.